ತನ್ನೆರಡು ಕಿಡ್ನಿಯನ್ನ ಕಳೆದುಕೊಂಡು ಹಾಸಿಗೆ ಹಿಡಿದಿರೋ ಯುವಕ, ಮಗನ ಆರೈಕೆ ಮಾಡ್ತಿರೋ ತಾಯಿ, ಪಕ್ಕದಲ್ಲೇ ಇವರಿಬ್ಬರಿಗೆ ಸಹಾಯ ಮಾಡಲು ಮುಂದಾದ ಮುಸ್ಲಿಂ ಮಹಿಳೆ. ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಇದು ಜಾತಿ ಎಂಬ ಗೋಡೆಯನ್ನ ಅಟ್ಟಡಗಿಸಿದ ಮಾನವೀಯತೆಯ ಕಥೆ. ಇಲ್ಲಿದೆ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ. ಹೌದು, ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿರೋ ಈ ಯುವಕನ ಹೆಸರು 35 ವರ್ಷದ ರಾಜು. ಈತನ ತಾಯಿ ಲಲಿತಮ್ಮ. ಇವರಿಗೆ 65 ವರ್ಷ ಪ್ರಾಯ. ಪಕ್ಕದಲ್ಲಿರೋ ಈ ಮುಸ್ಲಿಂ ಮಹಿಳೆಯ ಹೆಸರು ಫಾತಿಮಾ. ಇವರು ಕೊಡಗು ನೆಲ್ಲಿಹುದಿಕೇರಿ ನಿವಾಸಿಗಳು. ಲಲಿತಮ್ಮರ ಗಂಡ ಅನೇಕ ವರ್ಷಗಳ ಹಿಂದೆ ತೀರಿ ಹೋಗಿದ್ರು. ಇದ್ದ ಒಬ್ಬ ಮಗ ರಾಜು ಜೊತೆಗೆ ಜೀವನ ನಡೆಸ್ತಿದ್ರು. ಆದ್ರೆ ಸ್ನೇಹಿತರ ಜೊತೆ ಆಡಲು ಹೋಗಿದ್ದ ರಾಜು ಆಕಸ್ಮಿಕವಾಗಿ ಬಿದ್ದು ಬೆನ್ನು ಮೂಳೆಯ ಮುರಿತಕ್ಕೊಳಗಾಗಿ ಸೊಂಟದ ಕೆಳಗಿನ ಭಾಗವನ್ನೇ ಕಳೆದುಕೊಂಡು ಹಾಸಿಗೆ ಹಿಡಿಯುವಂತಾಯಿತು. ಒಪ್ಪೊತ್ತಿನ ಊಟಕ್ಕೂ ಪರದಾಡುತ್ತಾ ಹಾಗೋ ಹೀಗೋ ಮಗನ ಆರೈಕೆಯಲ್ಲಿ ಜೀವನ ನಡೆಸ್ತಿದ್ರು. ಆದರೆ ಇದೀಗ ಮತ್ತೆ ಮಗನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸಹಿಸಲಾಗದ ನೋವು ಕಂಡುಬಂದಿದೆ. ಕೂಡಲೇ ರಾಜುವನ್ನು ನೆರೆಮನೆಯ ಫಾತಿಮರ ಸಹಾಯದಿಂದ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಹೆಚ್ಚಿನ ಚಿಕಿತ್ಸೆ ಅನಿವಾರ್ಯ ಆಗಿದ್ದರಿಂದ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. പൈസ ആയിട്ട് ഞങ്ങൾ മടക്കര ആസ്പത്രി വന്നിട്ട് അവിടെ വന്നപ്പോഴറിയണേ ഇവന് കിഡ്നിക്ക് തകരാറുണ്ടെന്ന്. അവിടെ നിന്ന് ഡോക്ടർ 3 മണി വരെ ഇവനെ അവിടെ ഡോക്ടർ നോക്കി ഇവൻ്റെ ജീവന് തകരാറുണ്ടെന്ന് പറഞ്ഞ് അത് കഴിഞ്ഞിട്ട് അവിടെ ആവൂല പറഞ്ഞ് നിങ്ങൾ ബാംഗ്ലൂരോ അല്ല മൈസൂരോ മംഗലാപുരോ എത്തിക്കാൻ പറഞ്ഞ് ഞങ്ങൾക്ക് ഒരു വഴിയും ഞങ്ങളെ കൊണ്ട് കഴിഞ്ഞിട്ടില്ല. പിന്നെ ഈ കൊണ്ടുവന്ന പൈസ അവിടെ കെട്ടി എങ്ങനെ എൻ്റെ മകനെ രക്ഷിക്കാൻ വേണ്ടി ഞങ്ങൾ മംഗലാപുരം എത്തി. ഞങ്ങൾക്ക് സഹായത്തിന് ആരും ഉണ്ടായിട്ടില്ല. ಲಲಿತಮ್ಮರು ಹಾಸಿಗೆ ಹಿಡಿದಿರೋ ಮಗನನ್ನ ಹಣ ಇಲ್ಲದೆ ಅದ್ಹೇಗೆ ಆಸ್ಪತ್ರೆಗೆ ಸೇರಿಸಲಿ ಎಂದು ಪರದಾಡುತ್ತಿರುವಾಗ ಲಲಿತಮ್ಮರ ಸಹಾಯಕ್ಕೆ ಬಂದಿದ್ದು ನೆರೆಮನೆಯ ಫಾತಿಮಾ ಮಾತ್ರ. ನಿನ್ನೆ ಕೂಡ ತೀವ್ರ ಅಸ್ವಸ್ಥಗೊಂಡ ರಾಜುವನ್ನು ಮಡಿಕೇರಿ ಆಸ್ಪತ್ರೆ ಹಾಗೂ ನಂತರ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕರೆದೊಯ್ಯಲು ಆಸರೆಯಾದದ್ದು ಕೂಡ ಇದೇ ಫಾತಿಮಾ. ತನ್ನ ಎಳೆ ಪ್ರಾಯದ ಮಗಳನ್ನು ಬಿಟ್ಟು ಆಸ್ಪತ್ರೆಯೆಡೆಗೆ ಲಲಿತಮ್ಮರನ್ನು ಹಾಗೂ ಅವರ ಮಗನನ್ನು ಕರೆದುಕೊಂಡು ಚಿಕಿತ್ಸೆಯ ವ್ಯವಸ್ಥೆಯನ್ನ ಕೊಡಗು ಮತ್ತು ಮಂಗಳೂರಿನ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ನ ಕಾರ್ಯಕರ್ತರ ಸಹಾಯದಿಂದ ಫಾತಿಮಾ ಮಾಡಿಸಿದ್ದಾರೆ. ಹಣ ಇಲ್ಲದಾಗ ತನ್ನ ಮಗಳ ಒಡವೆಯನ್ನು ಅಡವಿಟ್ಟಿದ್ದು ಉಂಟು. ಆಗ ನಾವು ಅಲ್ಲಿಂದ ನಮ್ಮ ಹತ್ರ ದುಡ್ಡು ಆಗ ನಾವು ಕೇಳಿದ ಅವ್ರ ಹತ್ರ 108 ಸಿಗ್ತದೆ ಡಾಕ್ಟ್ರು. ಇಲ್ಲ 108 ಅಲ್ಲಿಗೆ ಸಿಕ್ಕೋಕ್ಕಿಲ್ಲ, ಅದು ಇಲ್ಲಿ ಮಾತ್ರ ಫ್ರೀ, ಅಲ್ಲಿ ಸಿಕ್ಕೋಕ್ಕಿಲ್ಲ, ನೀವು ಆಂಬ್ಯುಲೆನ್ಸ್ ಮಾಡಲೇಬೇಕು. ಆಗ ನಾವು ಇಲ್ಲಿಂದೆಲ್ಲ ಸಾಲ ಇಸ್ಕೊಂಡು ಬಂದುಬಿಟ್ಟು 100,500 ರೂಪಾಯಿ ಹಾಸ್ಪಿಟಲ್ ಕಟ್ಟಿಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಈಗ ಇವರೆಲ್ಲ KMC ಅವರೆಲ್ಲ ಸೇರಿಬಿಟ್ಟು ನಮ್ಮನ್ನು ಸಹಾಯ ಮಾಡಿ ಅವರಿಗೆ ಈಗ ಸ್ವಲ್ಪ ಹುಷಾರಾಯಿತು. ಅದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ದೇವರವ್ರ ಹತ್ರ ಒಳ್ಳೇದು ಮಾಡಿ ಅಂತ ನಾವು ದುವಾ ಮಾಡ್ತೀವಿ ಅಷ್ಟೇ. ಇದು ಮಗನ ಜೀವ ಉಳಿಸಲು ಪರದಾಡ್ತಿರೋ ಅಮ್ಮನ ನೋವಿನ ಕತೆ. ಸಮಾಜಕ್ಕೆ ಅಂಟಿರುವ ಜಾತಿ ಬೇಲಿಯನ್ನ ದಾಟಿ ಲಲಿತಮ್ಮನವರಿಗೆ ಸಹಾಯ ಮಾಡುತ್ತಿರುವ ಫಾತಿಮಾರವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಮಂಗಳೂರಿನ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಸದಾ ಅವರ ಸಹಾಯಕ್ಕೆ ನಿಂತಿದೆ. ಇನ್ನು ಸಮಾಜದ ದಾನಿಗಳಿಂದ ಸಹಾಯವನ್ನು ನಾವು ಯಾಚಿಸುತ್ತಿದ್ದೇವೆ. ಈ ನೊಂದ ಜೀವಗಳಿಗೆ ನೀವು ನೆರವಾಗಿ. ನಾವು ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆ ಒಂದು ರೋಗಿಯ ಪರಿಸ್ಥಿತಿಯು ಬಹಳ ಚಿಂತಾಜನಕವಾಗಿತ್ತು. ಅದು ಕಂಡ ತಕ್ಷಣ ಇಲ್ಲಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಆ ರೋಗಿಗೆ ಬೇಕಾದಂತಹ ಎಲ್ಲ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟೆವು. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶವಿದೆ. ಈ ಒಂದು ತಾಯಿಯ ಜೊತೆ ಅವರಿಗೆ ಆಸರೆಯಾಗಿ ಬಂದದ್ದು ನಮ್ಮ ಆ ಒಂದು ನೆರೆಕರೆಯ ಫಾತಿಮಾ ಎಂಬ ಒಂದು ಮಹಿಳೆಯಾಗಿದ್ದಾರೆ. ಅವರು ಇಷ್ಟು 3 ದಿವಸವಾಯಿತು, ಆದರೂ ಇಂದಿಗೂ ಕೂಡ ಅವರೊಂದಿಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಹಾಯ ಸಹಕಾರಗಳನ್ನು ಮಾಡುತ್ತಾ ಇದ್ದಾರೆ. ಅವರು ತನ್ನ ಮೊಮ್ಮಗಳ ಒಂದು ಒಡವೆಯನ್ನು ಅಡವಿಟ್ಟುಕೊಂಡಾಗಿದೆ.
ಆ ಒಂದು ರಾಜು ಎಂಬ ಸಹೋದರನನ್ನು ಇಲ್ಲಿಗೆ ತಲುಪಿಸಿದ್ದು. ಈ ಸಂದರ್ಭ ಮುಸ್ಲಿಂ ಯೂತ್ ಲೀಗ್ನ ಅಧ್ಯಕ್ಷರಾದ ಸೈಯದ್ ಅಫ್ಸಾಲ್ ಅಲಿ ತನ್ನಳ್, ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರ್ ಸೆಂಟರ್ನ ಕಾರ್ಯಕರ್ತರಾದ ಶಬೀರ್ ತಲಪಾಡಿ, ಅಬ್ಬಾಸ್, ನೌಷದ್ ದೇರಳಕಟ್ಟೆ ಇನ್ನಿತರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಾಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.